ಸೋಮವಾರ ತಲಪಾಡಿ ಮಕ್ಯಾರು ಪರಿಸರದ ನಾಗರಿಕರು ತಲಪಾಡಿ ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿದ್ರು. ಕೃಷಿ ಭೂಮಿಗೆ ಅನಧಿಕೃತವಾಗಿ ಮಣ್ಣು ತುಂಬಿಸಿ ಹದ ಮಾಡುತ್ತಿರೋದ್ರಿಂದ ತಲಪಾಡಿ ಮಕ್ಯಾರು ಪೂಮಣ್ಣು ನಿವಾಸಿ ಮಂದಿ ಆತಂಕದಲ್ಲಿದ್ದಾರೆ. 3 ತಿಂಗಳುಗಳ ಹಿಂದಷ್ಟೇ ಕೃಷಿ ಭೂಮಿಗೆ ಮಣ್ಣು ಹಾಕಿದ್ದರಿಂದಾಗಿ ಸ್ಥಳೀಯ ಮನೆಗಳೇ ಮುಳುಗಡೆಯಾಗಿ ಹಲವರನ್ನ ರಕ್ಷಿಸಲಾಗಿತ್ತು. ಇದೀಗ ಮತ್ತೆ ಕಾಮಗಾರಿ ಮುಂದುವರಿದಿದ್ದು, ಇದನ್ನು ವಿರೋಧಿಸಿ ನಾಗರಿಕರು ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ನಾಗರಿಕರು ಪಿಡಿಒ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ನಾಗರಿಕರ ಪರವಾಗಿ ಸಿದ್ದಿಕ್ ತಲಪಾಡಿ ಮಾತನಾಡಿ, ಮಣ್ಣು ತುಂಬಿದ್ದರಿಂದಾಗಿ ಮಳೆ ನೀರು ಹೋಗಲು ಅವಕಾಶವಿಲ್ಲ. ತಗ್ಗು ಪ್ರದೇಶವಾಗಿರೋದ್ರಿಂದ ವಾಣಿಜ್ಯ ಉದ್ದೇಶಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ನೇರಕ್ಕೆ ಮಣ್ಣು ಹಾಕುವ ಕೆಲಸಗಳಾಗುತ್ತಿವೆ. ಸ್ಥಳೀಯರು ಪ್ರಶ್ನಿಸಿದಲ್ಲಿ ಪಂಚಾಯತ್ ಜಿಲ್ಲಾಧಿಕಾರಿ ಅನುಮತಿ ನೀಡಿದೆ ಎಂದು ಪ್ರತಿಕ್ರಿಯಿಸುತ್ತಾರೆ. ಇಡೀ ಮಣ್ಣು ಹಾಕಿದಲ್ಲಿ ಪ್ರದೇಶವಿಡೀ ಮುಳುಗುವ ವ್ಯವಸ್ಥೆ ಇದೆ ಎಂದು ದೂರಿದರು. ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಎತ್ತರಕ್ಕೆ ಮಣ್ಣು ಹಾಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಆ ಜಾಗದ ಒಡೆಯನಿಗೆ ವಿವರವಾಗಿ ಕೇಳಿದಾಗ ಅವರು ಏನೋ ದರ್ಪದ ಮಾತಾಡಿದರು. ಅದಕ್ಕೆ ನಾವು ಎಲ್ಲರೂ ನಾಗರಿಕರು ಸೇರಿ ಪಂಚಾಯತಿಗೆ ಬಂದು ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ಆ ಕಾಮಗಾರಿಯನ್ನು ನಿಲ್ಲಿಸಿ ಮಳೆ ನೀರು ಸುಸಜ್ಜಿತವಾಗಿ ಹೋಗುವಂಥ ವ್ಯವಸ್ಥೆ ಮಾಡುವವರೆಗೂ ಯಾವುದೇ ಕಾಮಗಾರಿ ಮಾಡಬಾರದು ಅಂತ ಅವರಿಗೆ ಆಜ್ಞೆ ಮಾಡಬೇಕು. ಅವರು ಲೀಗಲ್ ಆಗಿ ಏನು ಕಾನೂನು ಪ್ರಕಾರವಾಗಿ ಏನು ಮಾಡುವುದಕ್ಕೂ ನಮ್ಮ ಅಭ್ಯಂತರ ಇಲ್ಲ. ಆದರೆ ಮಳೆ ನೀರು ಸುಸಜ್ಜಿತವಾಗಿ ಹೋಗುವ ವ್ಯವಸ್ಥೆ ಮಾಡದೆ ಕಾಮಗಾರಿ ಮುಂದುವರಿಸಲು ನಾವು ನಾಗರಿಕರು ಬಿಡುವುದಿಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಖಾದರ್ ಮಕ್ಯಾರು, ಅಬ್ಬು ಮಕ್ಯಾರ್, ಫಾರೂಕ್ ಕೊಳಗೆರೆ, ರಮೀಜ್ ಗುಡ್ಡೆ, ಔಕು ಗುಡ್ಡೆ, ಮುಸ್ತಫಾ ಕೇಸಿರೋಡ್, ಸುಹೇಲ್ ತಲಪಾಡಿ, ಸತ್ತಾರ್ ಮಕ್ಯಾರ್, ಅಬ್ಬಾಸ್ ಪೂಮಣ್ಣು ಮತ್ತಿತರರು ಉಪಸ್ಥಿತರಿದ್ದರು.